ಮೊಗವೀರ ಸಮುದಾಯದ ಕುಲ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆರಾಧಿಸುವ ಕುಲದೇವತೆ ಶ್ರೀ ಕ್ಷೇತ್ರ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸಮಗ್ರ ಜೀರ್ಣೋದ್ಧಾರ ಕಾರ್ಯ ವೈಭವಯುತವಾಗಿ ನಡೀತಾ ಇದೆ. ಪ್ರತಿನಿತ್ಯ ಸಾವಿರಾರು ಮಂದಿ ಅನ್ನಪ್ರಸಾದ ಸ್ವೀಕರಿಸಿ ಕೃತಾರ್ಥರಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಹೌದು, ಶ್ರೀ ಕ್ಷೇತ್ರ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸಮಗ್ರ ಜೀರ್ಣೋದ್ಧಾರ ಕಾರ್ಯ ಈಗಾಗಲೇ ನಡೆದಿದೆ. ದಕ್ಷಿಣದ ಉಪ್ಪಳದಿಂದ ಉತ್ತರದ ಶಿರೂರು ಹೊರಗಿನ ಸಮಸ್ತ ಮೀನುಗಾರರ ಶಕ್ತಿ ಪ್ರತಿಷ್ಠೆಯ ಕೇಂದ್ರವೇ ಶ್ರೀ ಕ್ಷೇತ್ರ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. 36 ಕೋಟಿ ವೆಚ್ಚದಲ್ಲಿ ಶಿಲೆ ಕಾಷ್ಠ ಶಿಲ್ಪಗಳಿಂದ ವೈಭವವಾಗಿ ನಿರ್ಮಾಣಗೊಂಡಿರುವ ಶ್ರೀ ಕ್ಷೇತ್ರ ಆಚಾರ ವಿಚಾರಕ್ಕೆ ಕನ್ನಡಿ ಅಂತಿದೆ. ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಪ್ರವಾಸಿಗರ ವಿಶೇಷ ಆಕರ್ಷಣೆ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ. ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಆರಂಭಗೊಂಡ ದಿನದಿಂದಲೂ ನಿತ್ಯವೂ ಅನ್ನಪ್ರಸಾದ ನಡೆಯುತ್ತಿದ್ದು, ಶ್ರೀ ಕ್ಷೇತ್ರಕ್ಕೆ ಬಂದ ಯಾರೊಬ್ಬರೂ ಹಾಗೆಯೇ ಹೋಗಬಾರದೆಂಬ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಆಸೆಯಂತೆ ಉಪಾಹಾರ, ಮಧ್ಯಾಹ್ನದ ಚಾತಿಂಡಿ, ಅನ್ನಪ್ರಸಾದ ನಿತ್ಯ ನಿರಂತರವಾಗಿ ನಡೆಯುತ್ತಿದೆ. ಪ್ರತಿದಿನ ಸಾವಿರಾರು ಮಂದಿ ಅನ್ನಪ್ರಸಾದವನ್ನ ಸ್ವೀಕರಿಸಿದ್ದು, 1000ಕ್ಕಿಂತಲೂ ಹೆಚ್ಚು ಸ್ವಯಂ ಸೇವಕರು, 150ಕ್ಕಿಂತ ಹೆಚ್ಚು ಅಡುಗೆಯವರು ನಿರಂತರವಾಗಿ ಅಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಈ ಮಹಾಲಕ್ಷ್ಮಿ ದೇವಸ್ಥಾನದ ಒಂಜಿ ಮಲ್ಲ ಒಂಜಿ ದೇವಸ್ಥಾನದ ಪ್ರತಿಷ್ಠೆ, ದೇವರನ್ನ ಪ್ರತಿಷ್ಠೆ ಬ್ರಹ್ಮಗಳ ಉದ್ದೇಶವಾಗಿ ನಮ್ಮ ಅಡುಗೆ ಪಾಕಶಾಸ್ತ್ರ ಮರ್ತುಕೊಂಡು ಬಂಡದು ಮಾತ್ರ ದೇವಸ್ಥಾನದಗಳು ಮಾತ್ರ ಪಂಡರು. ಅದಕ್ಕೋಸ್ಕರ ದೇವರ ಹತ್ರ ವಾರ ಮಾಡಿದೆ ಎಂಕಲು ಮಾತ್ರ ಒಟ್ಟು ಶಿವಾಜಿ ವರ್ಗದಗಳು ಮಾತ್ರ ಒಟ್ಟು ಸೇರಿದು ಅಡುಗೆ ಪಾಕಶಾಸ್ತ್ರ ಎಂಕ ಮರ್ತುಕೊರಪ್ಪ ಬಂದು ಒಪ್ಪಿದ. ಆ ಪ್ರಕಾರ ಅದು ಈ ಮುರಾಣಿ 1ನೇ ತಾರೀಕು ಹಿಡಿದಾಗಾಯ್ತು ಸಾವಿರಾರು ಗಟ್ಟಲೆ ಜನಗಳು ಮಾತ್ರ ಇಡ ಬರ್ತದೆ. ಒಣಸು ಮಾತ್ರ ಮರ್ತದೆ. ಒಣಸು ಎಡ್ಡೆ ರೀತಿಯ ಒಂದು ಸತ್ಯ ರುಚಿ ಆದಿತ್ತ ಒಂದು ಒಣ ಅಡಿಗೆ ಸಾರಣಿ ಅಂಕ ಮರ್ತುಕೊರಪ್ಪ ಅದನ್ನು ಮಾತ್ರ ಒಂದು ಭಕ್ತಿಯರ್ನಾಗ ಮಾತ್ರ ಒಟ್ಟು ಇಡೀ ಮಾತ್ರ ಬರ್ತದೆ ದೇವರ ಸನ್ನಿಧಾನ. ಈ ಬರ್ತದೆ ಒಣಸು ಮಾತ್ರ ಹೊರಲುಡು ಅಗಳ ಸಂತೋಷ ಮಾಡ್ತದೆ. ಆ ದೇವರ ಕೃಪೆಗೆ ಅಗಳು ಮಾತ್ರ ಪಾತ್ರ ಹೊಂದಿರ್ತಾರೆ ಅಂತ. ಅದು ಈ ಒಂದು ಪುಣ್ಯ ಕಾರ್ಯಕ್ರಮ ಮಾಡಿ ಈ ಇನ್ನಿತ ದಿವಸ 120,000 ಜನದ ಅಡುಗೆ ಮಾಡ್ಕೊಂಡು ಅವತ್ತು ಖಾಲಿ ಒಂದುಂಡು ಪೂರ ಅಂಚನೆ ಮುರಾಣಿ ದರ್ಜ 10,000, 15,000, 20,000 ಜನದ ಅಡುಗೆ ತಯಾರಾಗುಂಡು ಪೂರೆಲ್ಲ ಕಾಣಿದ. ಮಧ್ಯಾಹ್ನ 11 ಗಂಟೆಗೆ ಒಣ ಶುರು ಆಗ್ಬಿಟ್ಟು 2 ಗಂಟೆ ಮಟ್ಟ ಒಣಸುಂಡು ಪೂರ ಖಾಲಿ ಆದು ಪೂರೆಲ್ಲ ಮಾತಾ ಎಡ್ಡೆ ರೀತಿ ಮೂಲ ಸುಧಾರಣೆ ಮಾತಾ ಅವೊಂದುಂಡು. ಹಗಲು ರಾತ್ರಿ ಲೆಕ್ಕಿಸದೆ ಬಾಣಸಿಗರು ಅಡುಗೆ ಕಾರ್ಯದಲ್ಲಿ ನಿರತರಾಗಿ ಸ್ವಾದಿಷ್ಟಕರ ಆಹಾರಕ್ಕೆ ಹೆಚ್ಚು ಒತ್ತನ್ನ ಕೊಡುತ್ತಿದ್ದಾರೆ. ಊಟಕ್ಕೆ ಉಪ್ಪಿನಕಾಯಿ ಪಲ್ಯ, ಅನ್ನ, ಸಾರು, ಸಾಂಬಾರು, ಪಾಯಸ, ಲಡ್ಡು, ಬಗೆ ಬಗೆಯ ತಿಂಡಿ ತಿನಿಸು ಭಕ್ತರಿಗೆ ನೀಡಲಾಗುತ್ತಿದೆ. ಊಟಕ್ಕೆ ಹಾಳೆಯ ತಟ್ಟೆ ಮತ್ತು ಎಲೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಶ್ರೀ ಮೂಕಾಂಬಿಕಾ ಅನ್ನಛತ್ರ, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಅನ್ನಛತ್ರ, ಶ್ರೀ ಮಾರಿಯಮ್ಮ ಅನ್ನಛತ್ರ, ಶ್ರೀ ಮೈಸೂರು ಮರ್ದಿನಿ ಅನ್ನಛತ್ರ, ಶ್ರೀ ಅನ್ನಪೂರ್ಣ ಅನ್ನಛತ್ರ, ಶ್ರೀಕುಲ ಮಹಾಸ್ತ್ರೀ ಅನ್ನಛತ್ರ ಮುಂತಾದ ಕಡೆಗಳಲ್ಲಿ ದಿನನಿತ್ಯ ಸಾವಿರಾರು ಜನರು ಅನ್ನ ಪ್ರಸಾದವನ್ನ ಸ್ವೀಕರಿಸುತ್ತಿದ್ದಾರೆ. ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದ್ದು, ಬಂದಂತಹ ಭಕ್ತರಿಗೆ ಪ್ರೀತಿಯಿಂದ ಮೊಗವೀರ ಮಹಿಳೆಯರು ಊಟವನ್ನು ಬಡಿಸುವ ದೃಶ್ಯ ಕಣ್ಣಿಗೆ ಹಬ್ಬವನ್ನ ನೀಡ್ತಾ ಇದೆ. ಒಂಜಿ ತಾರೀಕು ಹಿಡ್ದಿಂಚಿ ಶುರುವಾತಿನ ಅನ್ನ ಸಂತರ್ಪಣೆ ಮಸ್ತ್ ಪೊರ್ಲುಡು ಅಚ್ಚುಕಟ್ಟುಡು ನೆರವೇರೊಂದುಂಡು. ಎಂಚ ಕಡಲ್ಡು ಬೆಂದು ಬತ್ತಿನಕಲೇನು ಇಲ್ಲಡು ಆರೈಕೆ ಮಲ್ತದು ಓಲೈಕೆ ಮಲ್ತದು ಒಣಸು ಕೊರ್ಪನ ಅವೇ ರೀತಿ ಸಾರ್ವಜನಿಕರನ್ನ ಬಾರಿ ಪೊರ್ಲುಡು ಒವೇ ಥರದ ತೊಂದರೆ ಆವಂದಿನ ಲೆಕ್ಕ ಆಯಾಸ ದಣಿವು ಮಾತಾ ಇತ್ತುಂಡಲ್ಲ ಅವು ಮುಲ್ಪನೇ ದಣಿದು ಪೋಪಿನ ಲೆಕ್ಕ ಅಕಲು ಮನಸಾರೆ ಬಂಜರ ಒಣಸ್ ಮಲ್ತದ ಅಂಚೆನೆ ಹರಸುದು ಪೋಪಿನಂಚಿನ ಒಂಜಿ ಪೊರ್ಲುದ ಒಂಜಿ ವ್ಯವಸ್ಥೆ ನಮ್ಮ ಮೂಲ ಆತಣ ಪನ್ಪಿನೆಕ್ ಮಸ್ತ್ ಪಂಡ ಮಸ್ತ್ ಖುಷಿ ಆವೊಂದುಂಡು. ಕಾಂಡೆ ಆಜಿ ಗಂಟೆಗೆ
ಉಪಹಾರದ ವ್ಯವಸ್ಥೆ 11 ಗಂಟೆ ಮುಟ್ಟ 11 ಗಂಟೆ ಹಿಡ್ದು ಬೊಕ್ಕ ಅಂಚೆನೆ ಒಣಸ್ತ ವ್ಯವಸ್ಥೆ ಬೊಕ್ಕ ಕೂಡ 3 ಗಂಟೆ ಹಿಡ್ದು ಬೊಕ್ಕ ಚಾ ತಿಂಡಿದ ವ್ಯವಸ್ಥೆ ಕೂಡ ರಾತ್ರಿಗೆ ಅಂಚೆನೆ 7 ಗಂಟೆ ಹಿಡಿದಿಂಚಿ ಒಣಸ್ತ ವ್ಯವಸ್ಥೆ ನಿರಂತರ ಆವೊಂದುಂಡು. ವಾಲಂಟಿಯರ್ಸ್ ಪ್ರತಿದಿನ 1,500 ಹಿಡ್ದುಲ ಹೆಚ್ಚು ಜನ ಸ್ವಯಂ ಸೇವಕರೇ ಮುಲ್ಪ ಮಲ್ತೊಂದುಲ್ಲೇರು ಕೆಲಸ. ಈ ಒಂಜಿ ಕೆಲಸಗೂ ಪ್ರತಿ ಒರಿಯನಲ ಶ್ಲಾಘನೆ ಕೇಂದಾಗ ಮಸ್ತ್ ಖುಷಿ ಆಪುಂಡು. ಇಂಚಿನ ಒಂಜಿ ವ್ಯವಸ್ಥೆ ನಮ್ಮ ಈ ತುಳುನಾಡು ಮಾತ ಕಡೆಟ್ಲ ಆನಂದಾಂಡ ಒಂದೇ ಇಂಕಲೆ ಈ ಮುಲ್ತ ವ್ಯವಸ್ಥೆನೇ ಪ್ರೇರಣೆ ಅವರೆಲ್ಲ ಸಾಧ್ಯ ಆಪುಂಡು ಪನ್ಪಿನ ಇಂಕಲೆಗೆ ಒಂಜಿ ಹೆಮ್ಮೆ ಆವೊಂದುಂಡು. ಮಸ್ತ್ ಖುಷಿ ಆಂಡ್ ನಿತ್ಯವೂ ಹೊರೆಕಾಣಿಕೆ ಕೂಡ ಹರಿದು ಬಂದಿದ್ದು ಕ್ವಿಂಟಲ್ ಗಟ್ಟಲೆ ಸಕ್ಕರೆ, ಬೆಲ್ಲ, ಬೇಳೆ, ತರಕಾರಿ, ಲಕ್ಷಕ್ಕೂ ಅಧಿಕ ತೆಂಗಿನಕಾಯಿ ದಿನನಿತ್ಯ ನಡೆಯುವ ಅನ್ನ ಸಂತರ್ಪಣೆಗೆ ಬಳಸಲಾಗ್ತಾ ಇದೆ. ಬೃಹತ್ ಪ್ರಮಾಣದ ಹೊರೆಕಾಣಿಕೆ ತಾಯಿಗೆ ಸಮರ್ಪಣೆ ಆಗಿದೆ. 20ಕ್ಕೂ ಹೆಚ್ಚು ಬಫೆ ಕೌಂಟರ್, 10ಕ್ಕೂ ಹೆಚ್ಚು ಬಾಳೆ ಎಲೆ ಊಟ ಕೌಂಟರ್, ನೀರಿನ ವ್ಯವಸ್ಥೆ ಕೂಡ ಇದ್ದು ಸ್ವಯಂ ಸೇವಕರು ತನ್ನ ಕಾರ್ಯದಲ್ಲಿ ತೊಡಗಿಸಿಕೊಂಡು ಉಚ್ಚಿಲ ಮಹಾಲಕ್ಷ್ಮಿಯ ವೈಭವದ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇತಿಹಾಸ ನಿರ್ಮಿಸಿದ ಶ್ರೀ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆದ ಅನ್ನಪ್ರಸಾದ ವಿತರಣೆ ನೋಡುವ ಕಣ್ಣಿಗೆ ಒಂದು ರೀತಿಯ ಹಬ್ಬದ ವಾತಾವರಣವನ್ನು ಕೂಡ ಉಣಬಡಿಸಿದ್ದು ವಿಶೇಷ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಳ ನ್ಯೂಸ್, ಉಡುಪಿ.